ಸಿನಿಮಾ ರಂಗದಲ್ಲಿ ಇತ್ತೀಚೆಗೆ ಭಾರಿ ಸದ್ದು ಮಾಡ್ತಾ ಇರುವ ಸಿನಿಮಾ ಎಂದ್ರೆ ಅದು ಪಂಟರ್ಸ್. ಚಿತ್ರ ಪ್ರೇಮಿಗಳಿಗೆ ಹಾಸ್ಯದ ಭರ್ಜರಿ ಔತಣವನ್ನ ಉಣಬಡಿಸಲು ಸಿದ್ಧವಾಗಿರುವ ಪಂಟರ್ಸ್ ಸಿನಿಮಾದ ಟ್ರೇಲರ್ ಇಂದು ಬಿಡುಗಡೆಗೊಂಡಿತ್ತು. ಇನ್ನು ಯೂಟ್ಯೂಬ್ನಲ್ಲಿ ಟ್ರೇಲರ್ ಬಿಡುಗಡೆಗೊಂಡ ತಕ್ಷಣವೇ ಸಿನಿ ಪ್ರಿಯರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೋಸ್ಟಲ್ ವುಡ್ ಸಿನಿಮಾಸ್ ಲಾಂಛನದಡಿಯಲ್ಲಿ ಮೂಡಿಬಂದಿರುವ ಪಂಟರ್ಸ್ ತುಳು ಸಿನಿಮಾ ನವೆಂಬರ್ 13ರಂದು ವಿ4 ಸ್ಟ್ರೀಮ್ನಲ್ಲಿ ರಿಲೀಸ್ ಆಗಲಿದ್ದು, ಇಂದು ಟ್ರೇಲರ್ ಬಿಡುಗಡೆಗೊಂಡಿತ್ತು. ಯೂಟ್ಯೂಬ್ನಲ್ಲಿ ಪಂಟರ್ಸ್ ಸಿನಿಮಾದ ಟ್ರೇಲರ್ ಬಿಡುಗಡೆಗೊಳ್ಳುತ್ತಿದ್ದಂತೆ ಸಿನಿ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಟ್ರೇಲರ್ನಲ್ಲೂ ಹಾಸ್ಯದ ಹೊನಲು ಅದ್ಭುತವಾಗಿ ಮೂಡಿಬಂದಿದ್ದು, ಸಿನಿಮಾ ಬಿಡುಗಡೆಗೆ ಸಿನಿ ಪ್ರೇಕ್ಷಕರು ಕಾಯುತ್ತಿದ್ದಾರೆ. ಪಂಟರ್ಸ್ ತುಳು ಸಿನಿಮಾದಲ್ಲಿ ಹಾಸ್ಯವೇ ಪ್ರಧಾನ ಅಂಶವಾಗಿದೆ. ರಾಜ್ಕುಮಾರ್ ಹಾಗೂ ನಿತಿನ್ ದೇವಾಡಿಗ ನಿರ್ಮಾಣದ ಸಿನಿಮಾ ಇದಾಗಿದ್ದು, ಸುನಿಲ್ ಕಡ್ತಲಾ ಇವರು ಪ್ರಪ್ರಥಮ ನಿರ್ದೇಶನ ಮಾಡಿರುವ ಸಿನಿಮಾವಾಗಿದೆ. ಜೊತೆಗೆ ಚಿತ್ರಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ ಕೂಡ ಬರೆಯುವ ಜೊತೆಗೆ ಮುಖ್ಯ ಭೂಮಿಕೆಯಲ್ಲೂ ನಟಿಸಿದ್ದಾರೆ. ಸಿನಿಮಾ ಕಾರ್ಕಳ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣಗೊಂಡಿದೆ. ಧೀರಜ್ ಭಟ್ ಹಾಗೂ ಪವನ್ ಭಟ್ ಅವರ ಛಾಯಾಗ್ರಹಣದಲ್ಲಿ ಈ ಸಿನಿಮಾ ಮೂಡಿಬಂದಿದೆ. ಪಂಟರ್ಸ್ ತುಳು ಸಿನಿಮಾ 4 ಗೆಳೆಯರ ಸುತ್ತಲೇ ಸುತ್ತುತ್ತಲಿರುವ ಕಥೆ. ಪ್ರತಿಯೊಂದು ಸನ್ನಿವೇಶದಲ್ಲೂ ಸಹಜವಾದ ಸಂಭಾಷಣೆಯ ಮೂಲಕ ಸೆಳೆಯುತ್ತಾ ಭರಪೂರ ಮನೋರಂಜನೆಯನ್ನ ನೀಡಿರುವ ಚಿತ್ರ. ರಮಾನಂದ್ ಜೋಡು ರಸ್ತೆ, ಸುನಿಲ್ ಕಡ್ತಲಾ, ಪ್ರವೀಣ್ ಆಚಾರ್ಯ ಹಾಗೂ ರಂಜಿತಾಚಾರ್ಯ, ವಿಘ್ನೇಶ್ ಕುಲಾಲ್, ಸುಜಿತ್ ನಿಟ್ಟೆ ಸೇರಿದಂತೆ ಮುಂತಾದ ಕಲಾವಿದರು ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೊದಲ ಬಾರಿಗೆ ನಾಯಕಿ ನಟಿಯಾಗಿ ಸಹನಾ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಹಾಗೆಯೇ ಪ್ರಮುಖ ಪಾತ್ರದಲ್ಲಿ ಕಾಮಿಡಿ ಪ್ರೀಮಿಯರ್ ಲೀಗ್ ಹಾಗೂ ತೆಲಿಕೆತ ತೆನಾಲಿ ಖ್ಯಾತಿಯ ಸುನಿಲ್ ನೆಲ್ಲಿಗುಡ್ಡೆ ಕಾಣಿಸಿಕೊಂಡಿದ್ದು, ಪ್ರತಿ ಸನ್ನಿವೇಶದಲ್ಲೂ ಹಾಸ್ಯವನ್ನ ಉಣಬಡಿಸಿದ್ದಾರೆ. ಒಟ್ಟಿನಲ್ಲಿ ವಿ4 ಸ್ಟ್ರೀಮ್ನಲ್ಲಿ ನವೆಂಬರ್ 13ರಂದು ರಿಲೀಸ್ ಆಗ್ತಾ ಇರುವ ತುಳು ಸಿನಿಮಾ ಚಿತ್ರರಂಗಕ್ಕೆ ಹೊಸ ಭರವಸೆಯನ್ನ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.